ಈಗ ಮ್ಯಾಂಗೋ ಲಡ್ಡು ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ದೀರಿ. ಇದು ತುಂಬಾ ಚೆನ್ನಾಗಾಗಿದೆ. ನಮಸ್ಕಾರ ವೀಕ್ಷಕರೇ, ನಡೆಲ ಪ್ರೀಮಿಯಂ ಡಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲ ರೀತಿಯ ರೆಸಿಪಿಗಳನ್ನು ನಾವು ನಿಮಗೆ ಹೇಳಿಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅನಘ ಅವರು ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಹೇಳಿಕೊಡ್ತಾರಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಅನಘ. ಹಾಯ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಹುಷಾರಿದ್ದೆ. ಓಕೆ, ಇವತ್ತು ಯಾವುದು 2 ರೆಸಿಪೀಸ್ ಜೊತೆ ಬಂದಿದ್ದೀರಿ? ಇವತ್ತಂದರೆ ಮಾವಿನ ಲಡ್ಡು ಮತ್ತು ಬ್ರೆಡ್ ಪಿಜ್ಜಾ. ಓಕೆ, ಈಗ ಹೇಗಾದರೂ ಕೂಡ ಮಾವಿನಕಾಯಿ ಸೀಸನ್, ಮಳೆ ಕೂಡ ಬರ್ತಾ ಇದೆ, ಸೊ ಅದರಿಂದ ಲಡ್ಡು ಮಾಡ್ತಿದ್ರಿ. ಇನ್ನೊಂದು ಬ್ರೆಡ್ ಪಿಜ್ಜಾ. ಓಕೆ, ಇದು ಸ್ಕೂಲ್ ಮಕ್ಕಳಿಗೆಲ್ಲ ಫೇವ್ರೆಟ್ ಫುಡ್. ಓಕೆ, ಹಾಗಾದರೆ ಕಿಚನ್ಗೆ ಹೋಗುವ ಬನ್ನಿ. ಓಕೆ, ಫಸ್ಟ್ ಈಗ ಯಾವುದು ಮಾಡ್ತಿದ್ದೀರಿ? ಈಗ ಮ್ಯಾಂಗೋ ಲಡ್ಡು ಮಾಡ್ತೀವಿ. ಮ್ಯಾಂಗೋ ಲಡ್ಡು. ಓಕೆ, ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಫಸ್ಟಿಗೆ ನಾವು ಫ್ರೈ ಎಲ್ಲ ಮಾಡ್ಕೊಳ್ಳು, ಕೊಕೊನೆಟ್ ಡೆಸಿಕೇಟೆಡ್ ಎಲ್ಲ. ಸೊ ಮೊದಲಿಗೆ ಏನು ಕೊಡಲಿ ನಿಮಗೀಗ? ನನಗೆ ಒಂದು ಈಗ ಪ್ಯಾನ್, ಇದಕ್ಕೆ ಗೀ ಹಾಕೊಳ್ಳುವ. ಓಕೆ, ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಹಾಕ್ಕೊಳ್ಬೇಕಾ? ಹಾಂ, ಸಾಕಾ? ಕ್ಯಾಶನ್ನು ಫ್ರೈ ಮಾಡ್ಕೊಳ್ಳಿ. ಓಕೆ, ಮ್ಯಾಂಗೋ ಡೆಸರ್ಟ್ ಕೇಳಿದ್ದೇನೆ, ಮ್ಯಾಂಗೋ ಐಸ್ ಕ್ರೀಮ್ ಕೇಳಿದ್ದೇನೆ. ಇದೊಂದು ಸ್ವಲ್ಪ ಸ್ಪೆಷಲ್ ಇವತ್ತು, ಮ್ಯಾಂಗೋ ಲಡ್ಡು. ಸೊ ಇದನ್ನು ಎಲ್ಲವನ್ನ ಫಸ್ಟಿಗೆ ಗೀಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಬಾದಾಮ್, ಪಿಸ್ತಾ ಎಂತ ಸಹ ಆ್ಯಡ್ ಮಾಡ್ಬೋದು. ನಾನು ಖಾಲಿಗ ಗೋಡಂಬಿ ಮಾತ್ರ ಇದು ಆ್ಯಡ್ ಮಾಡ್ಕೊಂಡಿದ್ದೀರಾ? ಓಕೆ, ಅಂದರೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿಕ್ಕಿದೆಯಾ ಇಲ್ಲ ಡೈರೆಕ್ಟ್? ಓಕೆ, ಅಂದರೆ ಚ್ಯೂ ಮಾಡಲಿಕ್ಕೆ ಸಿಗಬೇಕು. ಸಿಗಬೇಕು. ಫ್ರೈ ಆಗ್ತಾ ಬಂತು. ಓಕೆ, ಟ್ರಾನ್ಸ್ಫರ್. ಈಗ ಇದಕ್ಕೆ ಫಸ್ಟ್ ರವೆ ಆ್ಯಡ್ ಮಾಡ್ತೇವೆ. ಗೀ ಇನ್ನು ಸ್ವಲ್ಪ ಹಾಕ್ಕೊಳ್ಬೇಕಾ? ಬೇಡ, ಸಾಕಲ್ಲ? ಹಾಕ್ಕೊಳ್ಳಿ. ಹಾಫ್ ಕಪ್ ಅಷ್ಟು ರವೆ ಆ್ಯಡ್ ಮಾಡಿ. ಓಕೆ, ಇಷ್ಟೇ ಮೆಷರ್ಮೆಂಟ್ ಅಂತ ಏನಾದರೂ ತಗೊಳ್ಬೇಕಾ ನಾವು? ಅಂದರೆ ನೀವು ಈಗ 1 ಕಪ್ ನಾವು ಡೆಸಿಕೇಟೆಡ್ ಕೊಕೊನೆಟ್ ತಗೊಳ್ಳೋದಾದ್ರೆ ಹಾಫ್ ಕಪ್ ರವೆ ಯೂಸ್ ಮಾಡಿದ್ರೆ ಸಾಕಷ್ಟು. ಓಕೆ, ಖಾಲಿ ವಿತ್ ಕೊಕೊನೆಟ್ ಸಹ ಮಾಡ್ಬೋದು. ಇದಾದ್ರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಓಕೆ, ಕರೆಕ್ಟ್. ಸೊ ಮ್ಯಾಂಗೋ ಕೂಡ ಎಷ್ಟು ಅಂತ ತಗೊಳ್ಬೇಕು? ಮ್ಯಾಂಗೋ ಈಗ 1 ಕಪ್ ಅಷ್ಟು ರವೆ ಇದೆಲ್ಲ ಹಾಕಿ ಮಾಡೋದಾದ್ರೆ 1 ಮಾವಿನ ಹಣ್ಣು ಸಾಕು. 1 ಮಾವಿನ. ಓಕೆ, ನಮ್ಗೆ ಯಾವ್ದು ಬೇಕು ಅದು ಮಾವಿನ ಹಣ್ಣು ಯೂಸ್ ಮಾಡ್ಬೋದು. ಮಾಡಿ. ಆದರೆ ಇದು ಕಷಿದ್ದು ಹೇಳ್ತಾರಲ್ಲ, ಅದು ಆಗೋದಿಲ್ಲ. ಅದೊಂದು ಸ್ವಲ್ಪ ಸ್ವೀಟ್ ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಹೌದು, ಅಂದರೆ ಒಳ್ಳೆ ಸ್ವೀಟ್ ಇದ್ದ ಮಾವಿನ ಹಣ್ಣು ನಾವು ತಗೊಳ್ಬೇಕು. ಹೌದು. ನಿಮ್ಗೆ ಇಷ್ಟವಾ ಮಾವಿನ ಹಣ್ಣು? ಹಾಂ. ಸೊ ಇದನ್ನ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದೆ. ಓಕೆ, ಅಂದರೆ ನೀವೇ ಟ್ರೈ ಮಾಡಿದೆ ಇದನ್ನ ಮಾಡಿ? ಅಂದರೆ ದೊಡ್ಡಮ್ಮ ನನಗೆ ಹೇಳಿದರು, ಇದೊಮ್ಮೆ ರೆಸಿಪಿ ಅವರು ನೋಡಿದ್ರಂತೆ. ಹಾಗೆ ಹೇಳಿ ನಾವೊಮ್ಮೆ ಟ್ರೈ ಮಾಡುವನ ಅಂತ ಹೇಳಿ, ಮತ್ತೆ ನಾನು ಕಸಿನ್ ಮನೆಗೆ ಹೋದಾಗ ನಾನು ಮತ್ತೆ ದೊಡ್ಡಮ್ಮ ಸೇರಿ ಟ್ರೈ ಮಾಡಿದ್ದು. ಓಕೆ, ಅಂದರೆ ನಾವು ಜಾಸ್ತಿಯಾಗಿ ಪ್ಯಾಕೆಟ್ ಫುಡ್ಸ್ ಎಲ್ಲ ತಿನ್ನೋ ಬದಲು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡಿದರೆ ಒಳ್ಳೆಯದು. ಹೌದು, ತುಂಬ ಕೂಡ ಆಗುತ್ತೆ, ಎಲ್ಲರಿಗೆ ಕೂಡ ಕೊಟ್ಟಾಗೆ ಕೂಡ ಆಗುತ್ತೆ. ಹಾಗೆ ಮತ್ತೆ ಖುಷಿ ಸಹ ಆಗ್ತದೆ ಮನೆಯಲ್ಲೇ ಮಾಡಿದಾಗ. ಈಗ ಇದು ಫ್ರೈ ಆಗ್ತಿರುವಾಗ ನಾವು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿರುವ. ಓಕೆ, ನಾನೀಗ ಇದು 1 ಇಡೀ ದೊಡ್ಡ ಮಲ್ಲಿಕ ಮಾವಿನ ಹಣ್ಣು ತಗೊಂಡಿದ್ದೇನೆ. ಓಕೆ, ಕ್ಯೂಬ್ಸ್ ಕಟ್ ಮಾಡಿ. ಸೊ ಇದಕ್ಕೆ ನೀರೆಲ್ಲ ಏನು ಬೇಡ, ಹಾಗೆ. ಸಾಕೆಷ್ಟು? ಹಾಂ, ಸಾಕು. ಎಲ್ಲ ಇಟ್ಕೊಂಡು ಈಗ ರವೆ ಸ್ಮೆಲ್ ಬರ್ತಾ ಇದೆ, ಶಿಫ್ಟ್ ಮಾಡಿಕೊಡು. ಓಕೆ, ಈಗ ಇದಕ್ಕೇನೆ ಡೆಸಿಕೇಟೆಡ್ ಕೊಕೊನೆಟ್. ಓಕೆ, ಸೊ ಗೀ ಬೇಡ ಅಲ್ಲ? ಗೀ ಏನು ಬೇಡ.
ಇದಂದ್ರೆ ಮನೆಯಲ್ಲಿ ಮಾಡಿರೋದ್ರಿಂದ ಕೊಕೊನಟ್ ಸ್ವಲ್ಪ ಕ್ವಾಂಟಿಟಿ ಕೂಡ ಕ್ವಾಂಟಿಟಿ ಇದಾಗ್ತದೆ. ಸೊ ಇದನ್ನು ನೀವೇ ಮಾಡಿದ್ದು ಮನೆಯಲ್ಲಿ? ಜಾಸ್ತಿಯಾಗಿ ಇದನ್ನು ಎಲ್ಲರೂ ಶಾಪಲ್ಲಿ ಬೈ ಮಾಡ್ತಾರೆ. ಹೌದು, ಶಾಪ್ ಬೈಗಿಂತ ಮನೆಯಲ್ಲಿ ಒಣ ಕೊಬ್ಬರಿ ಇದ್ರೆ ಸಿಪ್ಪೆ ತೆಗೆದು ನಮಗೆ ಮಿಕ್ಸಿಗೆ ಹಾಕಿದ್ರೆ ಅದೇ ಡೆಸಿಕೇಟೆಡ್ ಕೊಕೊನಟ್ ಇದಾಗ್ತದೆ. ಅದು ಒಳ್ಳೆ ಬರುತ್ತಲ್ಲ. ಹೌದು, ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಒಂದು 2 ದಿನ ತನಕ ಏನಾಗೋದಿಲ್ಲ ಸ್ವೀಟ್. ಓಕೆ. ಸೊ 2 days ಇಟ್ಕೊಳ್ಬೋದು ಇದನ್ನು? 2 to 3 ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ನಮ್ಗೆ ಎಷ್ಟು ದಿನ ಸಹ ಇಟ್ಕೊಳ್ಬೋದು, 1 week ತನಕ. ಓಕೆ. ಆದರೆ ಸ್ವೀಟ್ ಜಾಸ್ತಿ ಯಾರು ಇಟ್ಕೊಳ್ತಾರೆ, ಬೇಗ ತಿಂದು ಖಾಲಿ ಆಗುತ್ತೆ ಅದು. ಹೌದು, ಇದೀಗ ಸ್ವಲ್ಪ ಫ್ರೈ ಅದ ಸಾಕು, ಶಿಫ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕಾ? ಓಕೆ. ಇದೀಗ ಪ್ಯೂರಿ ಮಾಡಿದ ಮಾವಿನ ಹಣ್ಣು. ಸೊ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಸೊ ಇದನ್ನು ಹೀಗೆ ಪ್ಲೇನಲ್ಲಿ ಈಗ ಸ್ವಲ್ಪ ಇದಾಗುವಾಗ ಮತ್ತೆ ನಾವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು. ಓಕೆ. ಈಗ ಅದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡ್ತೇನೆ. ಸೊ 1 cup. ಓಕೆ. ಆಲ್ಮೋಸ್ಟ್ ಅಂದರೆ ಅದರಲ್ಲಿ ಸ್ವೀಟ್ನೆಸ್ ಇರ್ತದೆ, ಬಟ್ ನಾವು ರವೆ ಇದೆಲ್ಲ ಹಾಕುವಾಗ ಸ್ವಲ್ಪ ಇದಾಗ್ತದೆ. ಸೊ ಬೇಕಾಗ್ತದೆ ಸಕ್ಕರೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಥರ ಆಗಿ ಒಂದು ಎಳೆ ಪಾಕ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆಗ್ತದೆ, ಅಂದರೆ ಉಂಡೆ ಮಾಡ್ಕೊಳ್ಬೇಕಲ್ಲ. ಇದರ ಬದಲು ಬೇರೆ ಫ್ರೂಟ್ಸ್ ಟ್ರೈ ಮಾಡಿದ್ದೀರಾ? ಅಂದರೆ ತಗೊಳ್ಬಹುದಾ? ತಗೊಳ್ಬೋದು ಬೇರೆ, ಅಂದರೆ ಪ್ಯೂರಿ ಹೀಗೆ ಮಾಡಿ. ಆದರೆ ಮ್ಯಾಂಗೋ ಅಷ್ಟು ನಮಗೆ ಟೇಸ್ಟ್ ಬೇರೆ ಬರೋದಿಲ್ಲ, ಅಷ್ಟು ಬರಲ್ಲ. ಅಂದರೆ ಇದು ಹೀಗೆ ನಾರ್ಮಲ್ ಆಗಿ ಕೂಡ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇರೆ ರೇರ್ ಫ್ರೂಟ್ಸ್ ನಮಗೆ ಈಗ ಯೂಸ್ ಮಾಡಲಿಕ್ಕೆ ಸಿಗೋದು. ಇದರಲ್ಲಿ ಏನೆಲ್ಲ ಅಂದರೆ ಗ್ರೇವಿ ಕೂಡ ಮಾಡ್ಕೊಳ್ಬೋದು, ಸ್ವೀಟ್ ಮಾಡ್ಕೊಳ್ಬೋದು, ಐಸ್ ಕ್ರೀಮ್ಸ್, ಚಾಕ್ಲೇಟ್ ಕೂಡ ಬರ್ತದೆ, ಎಲ್ಲ ರೀತಿ ಕೂಡ ಐಟಮ್ಸ್ ಮಾಡ್ಕೊಳ್ಬೋದು. ಮತ್ತೆ ಆಚೆ ಗುಜರಾತ್ ಸೈಡ್ ನಾವೀಚೆ ಇದರ ಒಳಗಿದ್ದನ್ನು ಬಿಸಾಡ್ತೇವೆ ಬೀಜನ, ಅವರು ಅದನ್ನು ಸಹ ಡ್ರೈ ಮಾಡಿ ಅವರು ಜಾಮ್ ಟೈಪ್ ಎಂತದ ಮಾಡ್ತಾರೆ, ಅದನ್ನು ಕೂಡ ಗೊಜ್ಜಿನಾಗಿ ಮಾಡ್ತಾರೆ. ಸೊ ಅದು ಕೂಡ ಅವರು ಬಿಡಲ್ಲ, ಹಾಗೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು. ಹೌದು, ಬಾಳೆಲೆ ಹೇಗೆ ಎಲ್ಲದಕ್ಕೆ ಯೂಸ್ ಆಗ್ತದೆ, ಇದು ಸಹ ಹಾಗೆ. ಹೌದು. ಇದೀಗ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡಿ ನಾವು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ಬೇಕಾ? ಗ್ಯಾಸ್ ಆಫ್ ನಾನು ಇಟ್ಕೊಳ್ತೇನೆ, ನೀವು ಹಾಕೊಳ್ಳಿ. ಈಗ ಸ್ವಲ್ಪ ತಣ್ಣಗಾದ ನಂತರ ನಾವು ಅದನ್ನು ಮಿಕ್ಸ್ ಮಾಡಿ. ಓಕೆ, ಇದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಅಂದರೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯ್ತು, ಅಷ್ಟುವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ನಾವೀಗ ಒಂದು ಪ್ಲೇಟಿಗೆ ಡೆಸಿಕೇಟೆಡ್ ಕೊಕೊನಟ್ ಹಾಕಿ. ಓಕೆ. ಈಗ ಸ್ವಲ್ಪ ತಣ್ಣಗಾಯ್ತು ಅಷ್ಟೇ, ಇದನ್ನು ಹಾಕೊಳ್ಳು. ಓಕೆ. ಸೊ ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ನಾವು ಹಾಕೊಳ್ಬೋದು. ಇದಕ್ಕೆ ಮಿಕ್ಸಿಂಗ್ ಆದ ನಂತರ ಒಂದು 5 minutes ಅಷ್ಟು ರೆಸ್ಟ್ ಮಾಡಲಿ. ಸೊ ಅದು ರೆಸ್ಟ್ ಆಗುವಾಗಲೇ ಸ್ವಲ್ಪ ಇದಾಗ್ತದೆ, ಬೇಯ್ತದೆ ಕೂಡ. ಈಗ ಉಂಡೆ ಕಟ್ಕೊಳ್ಳುವ. ಓಕೆ. ಸ್ವಲ್ಪ ತುಪ್ಪಕಾಯಿ ಗ್ರೀಸ್ ಮಾಡಿ ಡೆಸಿಕೇಟೆಡ್ ಕೊಕೊನಟ್ ಒಟ್ಟಿಗೆ ರೋಲ್ ಮಾಡಿ. ಇದರಲ್ಲಿ ಗೀ ಇದೆ, ಮ್ಯಾಂಗೋ ಪ್ಯೂರಿ ಇದೆ, ರವಾ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಫ್ಲೇವರ್ ಬರ್ಬೋದು ಲಾಸ್ಟಿಗೆ. ನ್ಯಾಚುರಲ್ ಕಲರ್. ಹೌದು, ನ್ಯಾಚುರಲ್ ಕಲರ್. ಸೊ ಮ್ಯಾಂಗೋಗೆ ಕಲರ್ ಏನಾದರೂ ಹಾಕಬೇಕಂತಿಲ್ಲ, ಅದರದೇ ಒಳ್ಳೆ ಕಲರ್ ಇದೆ ನ್ಯಾಚುರಲ್ ಆಗಿ.
ಓಕೆ, ಈಗ ಮ್ಯಾಂಗೋ ಲಡ್ಡು ರೆಡಿ ಆಗಿದೆ. ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್. ಈಗ ಮ್ಯಾಂಗೋ ಲಡ್ಡು ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರಿಪ್ರೇಷನ್ ಮಾಡಿದ್ದೀರಿ. ಇದು ತುಂಬಾ ಚೆನ್ನಾಗಾಗಿದೆ. ಓಕೆ, ಇನ್ನು ಟೇಸ್ಟ್ ಹೇಗಿರ್ಬೋದು ಮತ್ತೆ ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ಮ್ಯಾಂಗೋ ಲಡ್ಡು ರೆಡಿ ಆಗಿದೆ. ನಾನು ಮತ್ತೆ ಟೇಸ್ಟ್ ಮಾಡ್ಕೊಳ್ತೇನೆ. ಅಷ್ಟರವರೆಗೆ ನೀವು ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಮಾವಿನ ಲಡ್ಡು ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ರವೆ ಹಾಗೂ ತೆಂಗಿನ ತುರಿಯನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ 1 ಕಪ್ ಮಾವಿನ ಹಣ್ಣನ್ನು ರುಬ್ಬಿಕೊಂಡು ಹುರಿಯಿರಿ. ರುಬ್ಬಿದ ಈ ಮಿಶ್ರಣಕ್ಕೆ 1 ಕಪ್ ಸಕ್ಕರೆ ಹಾಕಿ ಪಾಕ ಬರುವವರೆಗೂ ಹುರಿಯುತ್ತಾ ಬೇಯಿಸಿ. ಪಾಕ ಬಂದ ನಂತರ ಸ್ವಲ್ಪ ತಣ್ಣಗಾಗಲು ಇಟ್ಟು ಹುರಿದಿಟ್ಟ ರವೆ ಹಾಗೂ ಕೊಬ್ಬರಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ಉಂಡೆ ಕಟ್ಟಿ ತೆಂಗಿನ ತುರಿಯಲ್ಲಿ ಹೊರಳಿಸಿ. ಈಗ ಸವಿಯಾದ ಮಾವಿನ ಲಡ್ಡು ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.